27ನೇ ದಿವಸದಲ್ಲಿ ನಡೆಯತಕ್ಕಂತಹ ಗುಡಿ ಧ್ವಜಾರೋಹಣ ಆಗತಕ್ಕಂತಹ ಉತ್ಸವಾದಿ ಕಾರ್ಯಕ್ರಮಗಳು, ಅನ್ನಸಂತರ್ಪಣೆ, ಹಾಗೆಯೇ ಸಾಂಸ್ಕೃತಿಕ ವಿವಿಧ ಕಾರ್ಯಕ್ರಮಗಳು ಎಲ್ಲ ಸುಸೂತ್ರವಾಗಿ ಸುಲಲಿತವಾಗಿ ನಿರ್ವಹಿಸಿದ ಸಾಂಗೋಪಾಂಗವಾಗಿ ನೆರವೇರುವಂತೆ ಪೂರ್ಣ ಅನುಗ್ರಹವನ್ನು ಮಹಾನ್ಗೇಶ್ವರನ್ನು ಅನುಗ್ರಹಿಸಬೇಕು. ಆ ಮೂಲಕ ಎಲ್ಲರಿಗೂ ಎಲ್ಲ ಜನರ ಭಕ್ತರ ಸಹಕಾರ ಪ್ರೋತ್ಸಾಹದೊಂದಿಗೆ ವಿಜೃಂಭಣೆಯಿಂದ ನಿರ್ವಿಘ್ನೆಯಿಂದ ಆ ಜಾತ್ರೋತ್ಸವ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇವತ್ತಿನ ಕೊನೆಗಡೆಯುವಂತಹ ಮುಹೂರ್ತದಿಂದ ಆದಿಯಿಂದ ಅಂತ್ಯದವರೆಗೆ ಬ್ರಹ್ಮರಥೋತ್ಸವ, ಹಾಗೆ ಅವಭೃತ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನೆರವೇರುವಂತೆ ಪೂರ್ಣ ಅನುಗ್ರಹವನ್ನು ಸಾಫಲ್ಯತೆಯನ್ನು ಶ್ರೀರಕ್ಷೆ ಮೂಲಕ ಸಪರಿವಾರ ಸಹಿತ ಮಹಾನ್ಗೇಶ್ವರನ್ನು ಅನುಗ್ರಹಿಸಬೇಕು ಅಂತೇಳಿ ಪ್ರಾರಂಭ ಕಾಲದಲ್ಲಿ ಮಾಡುವಂತಹ ಪ್ರಾರ್ಥನೆ. ಶ್ರೀಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಶ್ರೀ ಗಣಪತಿಗೆ ನಮಸ್ಕರಿಸುತ್ತಾ, ಪುತ್ತೂರು ಒಡೆಯನ ಪುತ್ತೂರು ಉತ್ಸವ, ಪುತ್ತೂರು ಜಾತ್ರೋತ್ಸವ, ಪುತ್ತೂರಿನ ಮಹಾಜನತೆಗೆ ಜಾತ್ರೋತ್ಸವದ ಶುಭಾಶಯಗಳು. ಇವತ್ತು ನಮಗೆಲ್ಲ ಒಂದು ಸಂತಸದ ದಿನ. ಯುಗಾದಿಯ ಘಟ್ಟದಲ್ಲಿ ನಾವಿದ್ದೇವೆ. ನಾಳೆ ಯುಗಾದಿ ಪ್ರಾರಂಭವಾಗಿ ಯುಗಾದಿ ಇದೆ. ಆ ಸಂದರ್ಭದಲ್ಲಿ ಇವತ್ತು ಏಪ್ರಿಲ್ 1ನೇ ತಾರೀಕು ಯಾವತ್ತಿನಂತೆ ಗೊನೆ ಕಡಿಯುವ ಕಾರ್ಯಕ್ರಮ ಇವತ್ತು ನಡೆದಿದೆ. ಪುತ್ತೂರು ಒಡೆಯನ ಉತ್ಸವಕ್ಕೆ ಅಣಿಯಾಗಲಿಕ್ಕೆ ಇದೊಂದು ಪರ್ವಕಾಲ. ಈ ಸಂದರ್ಭದಲ್ಲಿ
ನಮ್ಮ ಪೂರ್ವ ಭಾಗದಲ್ಲಿರುವಂತಹ ಈಶಾನ್ಯ ಭಾಗದಲ್ಲಿರುವಂತಹ ಬಾಳೆಗೊನೆಯನ್ನು ಕಡಿದು ದೇವರ ಗರ್ಭಗುಡಿಗೆ ತಂದು ಗರ್ಭಗುಡಿಯಲ್ಲಿ ಕಟ್ಟುವಂಥದ್ದು ಒಂದು ಪೂರ್ವಶಿಷ್ಟ ಸಂಪ್ರದಾಯ. ಆ ರೀತಿಯಲ್ಲೇ ಇವತ್ತು ಪ್ರಧಾನ ಅರ್ಚಕರನ್ನು ಸೇರಿಕೊಂಡು ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳು, ಊರ 10 ಮಹಾಜನರು, ಭಕ್ತ ಮಹಾಜನರು ಎಲ್ಲರೂ ಸೇರಿಕೊಂಡು ಈಶಾನ್ಯ ಭಾಗದ ಈಶಾನ್ಯ ಭಾಗದಲ್ಲಿರುವ ಬಾಳೆಗೊನೆಯನ್ನು ತಂದು ಗರ್ಭಗುಡಿಯಲ್ಲಿ ಕಟ್ಟಲಾಗಿದೆ. ಮುಂದೆ 10ನೇ ತಾರೀಕಿಗೆ ಕೊಡಿ ಏರುವುದು, 17ನೇ ತಾರೀಕಿಗೆ ಬ್ರಹ್ಮರಥೋತ್ಸವ ಇದೆ, 16ನೇ ತಾರೀಕಿಗೆ ಉಳ್ಳಾಲ್ತಿ ದಂಡನಾಯಕರ ಭಂಡಾರ ಬಂದು ಇಲ್ಲಿ ಕಿರುವಾಳ ಉತ್ಸವ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಾಗೆ ಈ ವರ್ಷ ವಿಶೇಷವಾಗಿ ಹೆಚ್ಚಿನ ಮುತುವರ್ಜಿ ವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದೆ. ಆ ಕಾರ್ಯಕ್ರಮಗಳಿಗೆ 10ನೇ ತಾರೀಕಿನಿಂದ ಪ್ರಾರಂಭವಾಗಿ 20ನೇ ತಾರೀಕಿನ ತನಕ ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಕಾರ್ಯಕ್ರಮಗಳಿಗೆ ಹಾಗೆ ವಿಶೇಷವಾಗಿ ಇಲ್ಲಿ ಜಾತ್ರೆ ಗದ್ದೆಯಲ್ಲಿರುವಂತಹ ಎಲ್ಲ ಸ್ಟಾಲ್ಗಳಿಗೆ ಈ ವರ್ಷ ಪ್ರಥಮವಾಗಿ ಪ್ರಾರಂಭ ಮಾಡ್ತಾ ಇರುವಂತಹ ಪುತ್ತೂರು ವ್ಯವಹಾರ ಮೇಳ ಅಂತ ಹೇಳುವಂತಹ ವಿವಿಧ ಕಟ್ಟಡ ನಿರ್ಮಾಣ ಸಂಸ್ಥೆಗಳು, ಹಾಗೆ ಗೃಹೋಪಯೋಗಿ ಮಳಿಗೆಗಳು, ಹಾಗೆ ವಾಹನ ದ್ವಿಚಕ್ರ ಚತುಶ್ಚಕ್ರ ವಾಹನಗಳು, ಸಿದ್ಧ ಆಹಾರ ಪದಾರ್ಥಗಳು, ಫ್ಯಾನ್ಸಿ ಐಟಮ್ಗಳು, ಈ ಎಲ್ಲ ವಿಷಯಗಳಿರುವಂತಹ ಒಂದು ಪುತ್ತೂರು ವ್ಯವಹಾರ ಮೇಳ ಅಂಥೇಳಿ, ಹಾಗೆ ಬ್ಯಾಂಕಿಂಗ್ನವರು, ಕ್ಯಾಂಪ್ಕೋ ಸಂಸ್ಥೆ ಎಲ್ಲ ಇರುವಂತಹ ಒಂದು ವ್ಯವಹಾರ ಮೇಳ ಅಂತೇಳುವಂಥ ಒಂದು ಹೊಸ ವಿಷಯವನ್ನು ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೂ ಕೂಡ ಪುತ್ತೂರಿನ ಮಹಾಜನತೆ ಸಂಪೂರ್ಣ ಸಹಕಾರ ನೀಡಿ ಪುತ್ತೂರಿನ ಈ ಜಾತ್ರೋತ್ಸವವನ್ನು, ಉತ್ಸವಾದಿಗಳನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಟ್ಟು ಯಶಸ್ವಿಯಾಗುವಂತೆ ಶ್ರೀ ಮಹಾಲಿಂಗೇಶ್ವರನ ಅನುಗ್ರಹಿಸಬೇಕು, ಜನರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ.